ಜಾಗದ್ದೇನು ರೆಡಿ ಮಾಡಿ ನಿಮ್ಗೆ ಯಾರು ಆದೇಶ ಕೊಟ್ಟಿದ್ರು ಆದೇಶ ಪ್ರಶ್ನೆ ಇದ್ರು ಕೂಡ ಈಗ ನಾನು ಹೇಳ್ತಾ ಇರೋದು JCB ಅವನ್ನ ನೀವು ಯಾರು ರೈಟಿಂಗ್ ಅಲ್ಲಿ ಆದೇಶ ಕೊಟ್ರ ಮೌಖಿಕ ಆದೇಶ ಕೊಟ್ರ ಯಾರು ಆದೇಶ ಕೊಟ್ರ ಅಂತ ಕೇಳೋಣಲ್ಲ. ಅದು ಪ್ರೈಮರಿ ನಾವು ಕಂಪ್ಲೇಂಟ್ ಅಲ್ಲ ಬಾಕಿ ಕೆಲಸ ಆಗಲ್ಲ ಮಾಡಿದ್ದಾರೆ. ಅವರೇ ಫೈನಲ್ ಈಗ ಯಾರು ಬದುಕಿಲ್ಲ ಬೇಡ ಅಂತೇಳಿ ಬೇಡ ಇದು ನೀವು ಹೇಗೆ ಆತ್ಮಸಾಕ್ಷಿ ಹೇಗೆ ಉಂಟು ಅದನ್ನು ಮಾಡಿ. ಕ್ರಿಮಿನಲ್ ಅಫೆನ್ಸ್ ಮಾಡಿದ ಕೇಸ್ ರಿಜಿಸ್ಟರ್ ಮಾಡಿ ಇವರು ಈ ಕೆಲಸ ಮಾಡಿದ್ದು ಅಂತ ಅವ್ರ ಕಂಪ್ಲೇಂಟ್ ನಲ್ಲಿ ಕೊಟ್ಟಿದ್ದಾರೆ. ಅವರನ್ನ ನೀವು ಕರೆದು ಎನ್ಕ್ವೈರಿ ಅವರು ಇದ್ದ ಕಾರಣ ಲ್ಯಾಂಡ್ ಓನರ್ಶಿಪ್ ಇಶ್ಯೂ ಅಲ್ಲ, ಇದು ಕ್ರಿಮಿನಲ್ ಒಫೆನ್ಸ್ ಇಶ್ಯೂ. ಲ್ಯಾಂಡ್ ಓನರ್ಶಿಪ್ ಇಶ್ಯೂ ಅಲ್ಲ ಇದು. ನಮ್ಗೆ ಲ್ಯಾಂಡ್ ಓನರ್ಶಿಪ್ ನೋಡುವ ಅಲ್ಲ, ನಮಗೆ ಅವರನ್ನು ಕರ್ಕೊಂಡು ಬರಬೇಕು, ನಮಗೆ ಅವರು ಕರ್ಕೊಂಡೇ ಬರಬೇಕು. ಅವರು ಹೊರದವರು ಯಾರು ಅವರನ್ನು ಕರ್ಕೊಂಡು ಇಲ್ಲಿ ಬಂದು ನಿಲ್ಲಿಸಿ ಇಲ್ಲಿ ಈಗ ಮಾಡ್ತಾ ಇಲ್ಲ 6 ಗಂಟೆ ಮಾಡಿ 3 ಗಂಟೆಗೆ ಏನು 7 ಗಂಟೆಗೆ ಮಾಡಿ ಧೂಳು ಒಪ್ಪುತ್ತೇವೆ, ನಾವು ಹೇಳ್ತೇವೆ. ಇದು ಏನಿದು ಸಾಮಾನೆಲ್ಲ ಉಂಟು, ಯಾಕೆ ಅವರು ಬಿಟ್ಟು ಕೊಡ್ಲಿಲ್ಲ ಅಂತ ಹೇಳಿ ಅವರನ್ನು ಎಲ್ದಾಕ್ಲಿಲ್ವಾ? ಇದು ಏನು ಬೇಕಾದ್ರೂ ಮಾಡ್ಬೋದಲ್ಲ. ನಾಳೆ ನಿಮ್ಮ ಸ್ಟೇಷನ್ಗೂ ಇದೇ ಸಮಸ್ಯೆ ಗೊತ್ತಾ? ನಿಮ್ಮ ಬ್ರಿಟಿಷರ ಕಾಲದಲ್ಲಿ ಅದಕ್ಕೆ ಒಂದು ಪ್ರೋಟೋಕಾಲ್ ಉಂಟು, ಗೊತ್ತುಂಟ? ಜಾತ್ರೆ ದಿವಸ ನಿಮ್ಮಲ್ಲಿ ಬಂದು ಅಲ್ಲಿ ನಿಮ್ಗೆ ಅದಕ್ಕೆ ಒಂದು ಒಳ್ಳೆ ಇದು ಉಂಟು, ಸ್ಥಾನ ಉಂಟು, ಅದಕ್ಕೆ ಗೌರವ ಉಂಟು. ಅದಕ್ಕೆ ಹೇಗೆ ದೀಪ ಎಲ್ಲ ಇಡುವ ಇದೆಲ್ಲ ಉಂಟು, ಇಲ್ಲಂತಲ್ಲದು. ಅದಕ್ಕೆ ಒಂದು ಇತಿಹಾಸ ಉಂಟು. ಅದಕ್ಕೆ ಸ್ಟೇಷನಿಗೆ ಅದು ಅನಧಿಕೃತ ಅಂತ ಸ್ಟೇಷನಿಗೆ ಅನಧಿಕೃತವೇ ಮಾತ್ರ ಬೇಕು ಅವನಿಗೆ. ಓನರ್ಶಿಪ್ ಇಶ್ಯೂ ಅಲ್ಲ ಇದು, ಅವನ ಮನೆ ಮಾತ್ರ ಅಧಿಕೃತ ಇಶ್ಯೂ. ಇದಕ್ಕೊಂದು ಅದ್ರ ಮೇಲೆ ಅಧಿಕಾರಿಗಳು ಜಾಗ ವಿಷಯದಲ್ಲಿ ಸರ್ ನಂಬರ್ ಉಂಟಲ್ಲ, ನಮ್ಗೆ ಜಾಗ ಬೇಡ ಒಮ್ಮೆ ನಂಬರ್ ಉಂಟು, ಜನಗಳುಂಟು, ಇಷ್ಟೆಲ್ಲ ಇದ್ದು. ಹಾಗಾದ್ರೆ ಯಾರಿಗೂ ಯಾವ ಜಾಗ ಮಾಡ್ಬೋದಾದ್ರೆ ಹೇಳಿ ನೀವು. ಇದು ಎಲ್ಲ ವಸ್ತು ಅಲ್ಲ ಅಂತೇಳಿ, ಅವರಿಗೂ ಅಷ್ಟಲ್ಲ ನಮಗೂ ಅಷ್ಟಲ್ಲ. ದೇವರ ಹೆಸರು ಹೇಳಿ ನಮ್ಗೆ ನಳ್ಳದಲ್ಲಿ ಮಾಲಿಂಗೇಶ್ವರನ್ ಜಾಗ ನಮ್ಗೆ ಬೇಡ, ಇವತ್ತೇ ಬಿಟ್ಟು ಕೊಡ್ತಾರೆ ಅವರು. ಆದ್ರೆ ಈ ರೀತಿ ಮಾಡಿ ಸರಿಯಾ ನೀವು ಅಂತ ಹೇಳುದು ನಮ್ದು. ರಾತ್ರಿ ಏನೋ ಉತ್ತರ ಕೊಡ್ತೀವಿ. ಬಂದದ್ದೇ ನಿಜವಾಗಿ ಹೇಳ್ಬೇಕಾದ್ರೆ 2 ಗಂಟೆ ರಾತ್ರಿ ಬರ್ತಾ ಇದ್ದು ಕೊಲ್ಲಿಕ್ಕೇನೆ ಬಂದ ರೀತಿ ಅದು ಕೂಡ ಬಂದಾಗ ರಾತ್ರಿ ಅವರು ಮಂಗಳೂರಿಗೆ ನೀವು ಹೇಳ್ತೀರಿ, ಜಾಗ ಹೇಳ್ತೀರಿ, ಕಾನೂನು ಹೇಳ್ತೀರಿ. ಇಲ್ಲಿ ಸಪೋಸ್ ಒಬ್ರು ಇದ್ರು ನೂಕೆ ಹಾಕಿದ್ರೆ ಆ ಜಾಗದಲ್ಲಿ ಯಾರನ್ನು ಕೊಲೆ ಮಾಡಬಹುದು. ನಾನು ಹೇಳುದು ಈಗ ಮಾಳಿಗೆ ನಾವು ನಡ್ಕೊಂಡು ಹೋಗ್ತೇವೆ, ಜಾಗ ಅವ್ರದ್ದಲ್ಲ. ಮಾಡಿಸಿದ್ದು ನಿಮ್ಮಿಂದ ಇದ್ದಾರೆ ಅವರು. ಅಲ್ಲ ಹೋಗಿ ಬೂತಲ್ಲಿ ಅಂತ ಹೇಳಿದ್ರು. ಮಾಡಿ ಅದಾದ್ರೂ ಮಾಡಿ ಜಾಗೆಯೂ ಮಾಡಿ ಯಾಕೆ ಸಮಸ್ಯೆ ಮಾಡುದು?
ಮಾಡಲ್ಲ ಅಂತ ಹೇಳಿದ್ವಾ? ಮಾಡ್ಬೇಕು. ಬೇಡ, ದೂರ ಆಗ್ತಾರೆ. ದೂರ ನಂದು ಹಿಂದೆ ಉಂಟು. ಮತ್ತೊಬ್ಬರು ಅಶೋಕ್ ರೈ ಅಂತ ಅವರ ಮಹತ್ವಪರ ಮಾಲೀಕರು ಏನಿಲ್ಲ ಅಂತ ಅವ್ರು ಬರ್ತಾರೆ, ಈಗಲೇ ಬರ್ತಾರೆ. ಹೇಳಿದಕ್ಕೆ ನನಗೆ ಪರವಾಗಿಲ್ಲ, ಚಟ್ನಿ ಮತ್ತು ಮೆಣೆ ಹಾಕಿ ಮಾಸ್ಕ್ ಹಾಕಿ